ನೀವು ಮೂಲತಃ RSS ಹಿನ್ನೆಲೆಯಿಂದ ಬಂದವರು, ಸಂಘ ಪರಿವಾರದ ಜೊತೆ ನಿಕಟ ಸಂಪರ್ಕ ಹೊಂದಿದವರು. ಈಗ ಕಳೆದ 2 ವರ್ಷದ ಇತ್ತೀಚೆಗೆ ಕಾಂಗ್ರೆಸ್ಸಿಗೆ ಬಂದಿದ್ದೀರಿ. ಹೇಗೆ ಈ ಕಾಂಗ್ರೆಸ್ ಕಲ್ಚರ್ ನಿಮಗೆ ಅಡ್ಜಸ್ಟ್ ಆಯ್ತಾ? ಕಾಂಗ್ರೆಸ್ ಕಲ್ಚರ್ ಏನು ತೊಂದರೆ ಏನಿಲ್ಲ. ಅಲ್ಲಿಯೂ ಕೂಡ ಮನುಷ್ಯರು ಇರುವಂಥದ್ದು, ಅವರು ಸ್ವಾಭಿಮಾನ ಇರುವಂಥವರು, ಮನುಷ್ಯತ್ವ ಇರುವಂಥವರು ಎಲ್ಲ ಇದ್ದಾರೆ. ಕಾಂಗ್ರೆಸ್ ಕಲ್ಚರಲ್ಲಿ ಅವರು ಕಾಂಗ್ರೆಸ್ನವರು ಕೆಟ್ಟವರು ಅಂತ ಹೇಳೋದು ಅದನ್ನು ಸೃಷ್ಟಿ ಮಾಡಿರುವಂಥದ್ದು. ಬಟ್ ನನಗೆ ಆಸ್ಪದ ಕೊಟ್ಟಿದೆ. ನಾನು ತುಂಬ 22 ವರ್ಷ BJPಯಲ್ಲಿ ಬೇರೆ 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 ಕೆಲಸಗಳನ್ನು ಮಾಡ್ತಾ ಇದ್ದೆ. ನನಗೆ ಒಂದು ಅವಕಾಶ ಕೊಡಿ ಅಂತ ಕೇಳಿದ್ದೆ, ಅವರು ಕೊಡಲಿಲ್ಲ. ಕಾಂಗ್ರೆಸ್ ಒಂದು ಶಾಸಕನಾಗಿದ್ದಾನೆ, ಅನುದಾನಗಳನ್ನು ತಂದಿದ್ದೇನೆ, ಕೆಲಸಗಳನ್ನು ಕೊಡ್ತಾ ಇದೆ, ಇನ್ನೊಂದು ಕನಸುಗಳಿದೆ. ನನ್ನ ಕನಸು ಅಷ್ಟೇ ಇರುವಂಥದ್ದು, ಅಭಿವೃದ್ಧಿ. ಅದಕ್ಕೆ ಸರ್ಕಾರ ನನಗೆ ಸಹಾಯವನ್ನು ಸಹಕಾರವನ್ನು ಕೊಡ್ತಾ ಇದೆ, ಸಂತೋಷವಾಗಿದೆ. ಹಾಗಲ್ಲ, ನೀವು ಸಂಘ ಪರಿವಾರದ ಅಂಗಸಂಸ್ಥೆಗಳು ಆಯೋಜಿಸುವ ಕೆಸರಡೊಂಜಿ ದಿನ, ಹಗ್ಗ ಜಗ್ಗಾಟ, ಅಥವಾ ಅವರೊಂದು ಮೊಸರ ಕುಡಿಕೆಯ ಅಟ್ಟಿ ಮಡಿಕೆ ಮೆರವಣಿಗೆ ಮಾಡಿದರೆ ಅದಕ್ಕೆ ನಿಮ್ಮ ಹುಟ್ಟುಹಬ್ಬದ ಹೊತ್ತು ಸಿಹಿ ತಿಂಡಿ ವಿತರಿಸುವುದು, ಇಂಥದ್ದು ಮಾಡ್ತಾ ಇದ್ದಾರೆ. ಇವರು ಎಲ್ಲಿಯಾದರೂ BJP ಆ ಹ್ಯಾಂಗ್ ಓವರಿಂದ ಇನ್ನೂ ಬರ್ಲಿಲ್ವಾ? ಕಾಂಗ್ರೆಸ್ನ ತತ್ವ ಸಿದ್ಧಾಂತಗಳಿಗೆ ಇನ್ನು ಸೆಟ್ ಆಗಿಲ್ವಾ? ಇಲ್ಲ, ಅದೆಲ್ಲ ನೋಡಿ, ಯಾವ ಕಾಂಗ್ರೆಸ್ನವನು ಕೂಡ ನನಗೆ ಇವತ್ತಿನವರೆಗೆ ನೀವು ಆ ಕಾರ್ಯಕ್ರಮಕ್ಕೆ ಹೋಗಬೇಡಿ, ನೀವು BJP ಕೇಸರಿ ಶಾಲೆ ಅವರ ಹತ್ರ ನೀವು ಫಂಕ್ಷನ್ಗೆ ಹೋಗಬೇಡಿ, ನೀವು ಕೇಸರಿ ಶಾಲೆ ಹಾಕಬೇಡಿ, ಯಾರು ಕೂಡ ಹೇಳಿಲ್ಲ. ನನ್ನ ಪ್ರೀತಿಯ ಯುವಕರು ಇದ್ದಾರೆ, ಅವರ ಕಾರ್ಯಕ್ರಮಕ್ಕೆ ಕಡದಲ್ಲಿ ಹೋಗ್ತೇನೆ ನಾನು. ಯಾರು ನೀನು ಅದಕ್ಕೆ ಹೋಗಬೇಡ ಇದಕ್ಕೆ ಹೋಗಬೇಡ ಅಂತ ನಾನು ಕೇಳುವವನು ಅಲ್ಲ. ಐ ಹ್ಯಾವ್ ಮೈ ಓನ್ ಐಡಿಯಾಸ್. ನಂದೇ ಒಂದು ಗೋಳುಗಳಂತ ಇದೆ, ಅದನ್ನೆಲ್ಲ ಕೇಳುವಂಥದ್ದು ಅಶೋಕ್ ರೈ ಅಲ್ಲ. ನಾನು ನೀವು ಆ ಕಾರ್ಯಕ್ರಮಕ್ಕೆ ಹೋಗ್ಬಾರ್ದು, ಇದು ಕಾರ್ಯಕ್ರಮಕ್ಕೆ ಹೋಗ್ಬಾರ್ದು ಅಂತ ಹೇಳ. ನನಗೆ ಖುಷಿ ಬಂದ ಕಾರ್ಯಕ್ರಮಕ್ಕೆ ಅಲ್ಲಿ ಪ್ರೀತಿಯಿಂದ ಕರೀತಾರೆ, ಅದು ಯಾರೇ ಆಗಲಿ ಅದೇ ಕಾರ್ಯಕ್ರಮಕ್ಕೆ ನಾನು ಹೋಗ್ತೀನಿ. ಪಕ್ಷದ ವಿರೋಧ ಏನು ಮಾಡುವಂಥದ್ದಲ್ಲ, ಬಟ್ ಅವರ ಜೊತೆ ಸೇರಿಕೊಂಡು ಅವ್ರು ಮಾಡುವಂಥ ಒಳ್ಳೆಯ ಕೆಲಸದಲ್ಲಿ ನಾನು ಕೂಡ ಕೈ ಜೋಡಿಸ್ತೇನೆ.